ಶ್ರೀನಿವಾಸ್ ಅವರೇ, ಎಸ್. ಎಲ್ಲಿಂದ ಬರ್ತಾ ಇದ್ದೀರಾ? ಮ್ಯಾಂಗ್ಳೂರ್. ಮ್ಯಾಂಗ್ಳೂರ್. ರೆಡಿನಾ? ಶ್ರಮ. ಪ್ರೇಮ ಚಂದ್ರಮ ಕೈಗೆ ಸಿಗುವುದೇ ಹೇಳೆ ತಂಗಾಳಿ, ನೀ ಹೇಳೆ ತಂಗಾಳಿ, ಮನಸಾರೆ ಮೆಚ್ಚಿಕೊಡುವೆ, ಹೃದಯಾನ ಬಿಚ್ಚಿಕೊಡುವೆ, ಈ ಭೂಮಿ ಇರುವರೆಗೂ ನಾ ಪ್ರೇಮಿಯಾಗಿರುವೆ. ಪ್ರೇಮ ಚಂದ್ರಮ ಕೈಗೆ ಸಿಗುವುದೇ ಹೇಳೆ ತಂಗಾಳಿ, ನೀ ಹೇಳೆ ತಂಗಾಳಿ, ಬಾನಲಿ ಹುಣ್ಣಿಮೆಯಾದರೆ ನೀ ಸವೆಯಬೇಡ ಸವೆಯುವೆನಾ. ಥ್ಯಾಂಕ್ ಯು ಶ್ರೀನಿವಾಸ್ ಅವರೇ. ಥ್ಯಾಂಕ್ ಯು. ಥ್ಯಾಂಕ್ ಯು. ಅಲ್ಲ, ಎಲ್ಲಿಂದ ಬರ್ತಾ ಇದ್ದೀರಾ? ಮಂಗಳೂರು. ಮಂಗಳೂರು. ಮುಕುಂದ ಮುಕುಂದ ನಂದನಂದನ ನೀನು ಶ್ರೀಕೃಷ್ಣ, ನನ್ನ ಬಂಧುವೇ ನೀನು ಶ್ರೀಕೃಷ್ಣ, ನಂದನಂದನ ನೀನು ಶ್ರೀಕೃಷ್ಣ, ನನ್ನ ಬಂಧುವೇ ನೀನು ಶ್ರೀಕೃಷ್ಣ, ಬೇಡಿದೆ ನಾನಿನ್ನ ಆಸರಿಯ, ಆಲಿಸು ಬಾರಯ್ಯ ಈ ಮೊರೆಯ, ಹನುಮನ ಉಸಿರಲಿ ನೀನೇನೆ ನಿಜ ಪ್ರಾಣ ಕೃಷ್ಣ, ನಿನ ಪ್ರಾಣ ಹನುಮಾನೆ ಕೃಷ್ಣ. ಚೆನ್ನಾಗಿದೆ. ಯಾವ್ದಾದ್ರು ಒಂದು ಫಾಸ್ಟ್ ನಂಬರ್ 2 ಲೈನ್ ಹಾಡ್ಬೋದಾ? पीके नजर के सिक्के उसने बिक गई हूँ मैं, उसने तो छू लिया तो है लगे के नहीं हूँ मैं. ಥ್ಯಾಂಕ್ ಯು. ನವೀನ್ ಅಂತ, ಮೂಲತಃ ಕಾಸರಗೋಡಿಂದ ಬಂದಿದ್ದೀನಿ. ಓಕೆ, ಯಾವ್ದು ಹಾಡ್ತಾ ಇದ್ದೀರಾ? ಭಾವಗೀತೆ ಮುನಿಸುತ್ತ ರವೆ ಮುಗುದೆ ಎನ್ನುವಂತಹ ಗೀತೆ. ಓಕೆ. ಕರಿಮುಗಿಲ ಬಾನಿನಲ್ಲಿ ಮಿಂಚರಳಲು, ತಾರೆಗಳು ಮೈಯ ಬಳಸಿ ಜುಮ್ಮೆನ್ನಲು, ಕರಿಮುಗಿಲ ಬಾನಿನಲ್ಲಿ ಮಿಂಚರಳಲು, ತಾರೆಗಳು ಮೈಯ ಬಳಸಿ ಜುಮ್ಮೆನ್ನಲು, ನವಭಾವ ತುಂಬಿ ತುಂಬಿ ಮನ ಹಾಡಲು. ಎಸ್ ನವೀನ್ ಕುಮಾರ್, ಚೆನ್ನಾಗಿದೆ ಚೆನ್ನಾಗಿದೆ, ಸಿಂಗಿಂಗ್ ಚೆನ್ನಾಗಿದೆ, ವೆರಿ ಗುಡ್. ಒಳ್ಳೆ ಸಿಂಗರ್ ಆಗ್ತೀರಿ ನೀವು, ಅಭ್ಯಾಸ ಮಾಡ್ತಾ ಇರಿ ಆಯಿತಾ? ಗುಡ್ ಗುಡ್, ನೈಸ್, ಥ್ಯಾಂಕ್ ಯು. ಎಸ್ ನಮನ ಅವರೇ, ರೆಡಿನಾ? ಎಸ್ ಹಾಡಿ. ಥ್ಯಾಂಕ್ ಯು. अलबेला सजन योरी, अलबेला सजन योरी, मोरा अति मन सुख पायो रे, अलबेला सजन योरी, मोरा अति मन सुख पायो रे, अलबेला सजन योरी, चौकपुरा ओ मंगल ಯಾ गाओ. ನಮನ, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ವೆರಿ ಮಚ್. ಪ್ರಮೋದ್ ನಾಯ್ಕ್, ನಮಸ್ತೆ. ನಮಸ್ಕಾರ. ಎಲ್ಲಿಂದ ಬರ್ತಾ ಇದ್ದೀರಾ? ಮಂಗಳೂರು. ಮಂಗಳೂರು. ಓಕೆ. ಏನು ಆಟಾಡ್ತಾ ಇದ್ದೀರಿ? ಜಾನೆ ಜಾನ್ ಅಂತ, ಜವಾನಿ ದಿವಾನಿಯಿಂದ. ಕಿಶೋರ್ ಕುಮಾರ್ ಇಟ್ಸ್. ಕಿಶೋರ್ ಕುಮಾರ್. ಓಕೆ, ಆಲ್ ದ ಬೆಸ್ಟ್. जाने जहाँ ढूंढता फिर रहा हूँ तुम्हें रात दिन, मैं यहाँ से वहाँ, जाने जहाँ ढूंढता फिर रहा
हूँ तुम्हें रात दिन, मैं यहाँ से वहाँ, मुझको आवाज दो, छुप गए हो सनम, तुम कहाँ मैं यहाँ, तुम कहाँ मैं यहाँ, जाने जा. ಥ್ಯಾಂಕ್ ಯು, ಚೆನ್ನಾಗಿತ್ತು, ಥ್ಯಾಂಕ್ ಯು. ಥ್ಯಾಂಕ್ ಯು. ಪ್ರೀತಮ್ ಕುಮಾರ್, ಎಸ್ ಹೌದು ಸರ್. ಎಲ್ಲಿಂದ ಬರ್ತಾ ಇದ್ದೀರಿ? ನಾನು ಜಪ್ಪಿನ ಮಂಗಳೂರಿನಿಂದ. ಓಕೆ, ಶುರು ಮಾಡಿ. ಆ ಕರ್ಣನಂತೆ ನೀದಾನಿಯಾದೆ, ಇನ್ನೊಂದು ಜೀವಕ್ಕೆ ಆಧಾರವಾದೆ. ಆ ಕರ್ಣನಂತೆ ನೀದಾನಿಯಾದೆ, ಇನ್ನೊಂದು ಜೀವಕ್ಕೆ ಆಧಾರವಾದೆ. ಆ ಕರ್ಣನಂತೆ. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ ಸಿಂಗಿಂಗ್, ಥ್ಯಾಂಕ್ ಯು ಸರ್. ವೆರಿ ನೈಸ್. ಬೇರೆ ಸ್ಟೈಲ್ ಕೂಡ ಆಡ್ಬೋದಲ್ಲ? ಆಡ್ಬೋದು. ಹಾಡ್ತೀರಲ್ಲ? ಮಾಡಬೇಕದು ನೆಕ್ಸ್ಟ್ ಮುಂದಿನ ಇದರಲ್ಲಿ. ಖಂಡಿತ ಸರ್. ಓಕೆ, Yes. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಜೀವ ವೀಣೆ ನೀಡು ಮಿಡಿತದ ಸಂಗೀತ, ಭಾವಗೀತಿ ಬಾಳಿ ನಿಲುಮೆಯ ಸಂಗೀತ. ಸಂತೋಷ್, ಹಲೋ. ಹಲೋ ಸರ್. ಎಲ್ಲಿಂದ ಬರ್ತಾ ಇದ್ದೀರಿ? ಕೇರಳ, ಕಾಸರಗೋಡು. ತುಂಬಾ ದೂರದಿಂದ ಬರ್ತಾ ಇದ್ದೀರಿ. ಓಕೆ, ಏನು ಹಾಡ್ತಾ ಇದ್ರಿ ಈಗ? तेरी दीवानी. ಓಕೆ, ಶುರು ಮಾಡಿ, ಶುರು ಮಾಡಿ. ಓಕೆ. ಎಸ್. प्रीत की लत मोई ऐसी लागी, हो गई मैं मतवारी, बल बल जाऊं अपने पिया को, कि मैं जाऊं वारी वारी. मोहे सुध बुध नाम रही तन मन की, ये तो जाने दुनिया सारी. बेबस और लाचार फिरूं मैं, हारी मैं दिल हारी, हारी मैं दिल हारी. तेरे नाम से जी लूं, तेरे नाम से मर जाऊं, तेरे नाम से जी लूं, तेरे नाम से मर जाऊं. तेरी जान के सज के मैं कुछ ऐसा कर जाऊं. तूने क्या कर डाला, मर गई मैं, मिट गई मैं, हो जी, हाँ जी, हो गई मैं तेरी दीवानी. ಎಸ್ ಎಸ್, ಸಂತೋಷ್. ಕೈಲಾಶ್ ಕೇರ್ ಫ್ಯಾನಾ ನೀವು? ಸ್ವಲ್ಪ ಸ್ವಲ್ಪ ಅಲ್ಲ, ಜಾಸ್ತಿನೇ ಅನಿಸುತ್ತೆ. ತುಂಬ ಚೆನ್ನಾಗಿ ಆಡ್ತೀರಿ. ಥ್ಯಾಂಕ್ ಯು ಸರ್. ಎನರ್ಜಿ ಚೆನ್ನಾಗಿದೆ. ಏನು ಅಭ್ಯಾಸ ಮಾಡ್ತಾ ಇದ್ದೀರಾ? ಹೇಗೆ ಕ್ಲಾಸಿಕಲ್ ಅಭ್ಯಾಸ ಮಾಡ್ತಾ ಇದ್ದೀರಾ? ಬೇಸಿಕ್ ಸರ್, ಆದರೆ ಪ್ರಾಕ್ಟೀಸ್ ಮಾಡ್ತೇವೆ. ಪ್ರಾಕ್ಟೀಸ್ ಮಾಡ್ತೀರಿ? ಬೇರೆಯವ್ರ ಹಾಡುದು ಕೂಡ ಹಾಡ್ತೀರಾ? ಎಲ್ಲರದ್ದು ಕೂಡ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಭವಿಷ್ಯ ತುಂಬ ಚೆನ್ನಾಗಿದೆ ನಿಮಗೆ. ಥ್ಯಾಂಕ್ ಯು ಸರ್. ತಗೊಳ್ಳಿ, ಬನ್ನಿ. ನಮ್ಗೆಲ್ರಿಗೂ ಬಹಳ ಖುಷಿ ಆಯಿತು, ಅದಕ್ಕೆ ಬಹುಮಾನವಾಗಿ ಕೊಡ್ತಾ ಇದ್ದೀವಿ. ಎಲ್ಲ ಒಳ್ಳೆಯದಾಗಲಿ. ಕೇರಳದ ಕುಂಬ್ಳೆಯಿಂದ ಬಂದಂತ ಸಂತೋಷ್ ಕುಮಾರ್ ಅವರು ಬಂದು ಒಂದು ಮೆಡಲ್ ಅನ್ನ ಹಿಡ್ಕೊಂಡು ಹೋಗ್ತಾ ಇದ್ದೀರಾ. ಹಾಗಾದ್ರೆ ವಿನ್ನಿಂಗ್ ಟಾಪ್ ಪುಟ ಹೋಗುವಂತ ಧೈರ್ಯ ಇದೆಯಾ? ಹೇಗೆ ಅನಿಸ್ತಾ ಇದೆ? ನನ್ನ ಆದಷ್ಟು ಟ್ರೈ ಮಾಡ್ತೇನೆ ಅಷ್ಟೇ. ಓಕೆ, ಕುಂಬ್ಳೆಯಿಂದ ಬಂದಿದ್ದೀರಾ ಹೇಳಿದೆ, ಕೇರಳ ಸೈಡಲ್ಲಿ. ಈ ಕಾಂಪಿಟೇಷನ್ ಬಗ್ಗೆ ಹೇಗೆ ಗೊತ್ತಾಯಿತು? ನನ್ನ ಫ್ರೆಂಡ್, ನನ್ನ ಕಸಿನ್ ಹೇಳಿದರು, ಹಾಗೆ ನಾನು ಟ್ರೈ ಮಾಡಿದೆ. ಓಕೆ, ಇಂಟ್ರೆಸ್ಟ್ ಇತ್ತು ಸಿಂಗಿಂಗಲ್ಲಿ? ಎಲ್ಲಾದರೂ ಸಿಂಗ್ ಮಾಡಿದ್ದೀರಾ ಮೊದಲು? ಪ್ರಾಕ್ಟೀಸ್ ಸಿಂಗ್ ಮಾಡ್ತಾ ಇದ್ದೇನೆ. ಟೀಚಿಂಗ್ ಕೋರ್ಸ್ ಏನಾದರೂ ಕಲಿತಾ ಇದ್ದೀರಾ? ಬೇಸಿಕ್ ಕಲ್ತಿದ್ದೇನೆ, ಮತ್ತು ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ ಅಷ್ಟೇ. ನಿಮ್ಮ ಸ್ಟೈಲಿನ ಸಿಂಗಿಂಗ್ ಅಂತ ಹೇಳಿದರೆ ಯಾವ ಸ್ಟೈಲಲ್ಲಿ ನಿಮ್ಮ ಸ್ಟ್ರೆಂತ್ ಇದೆ ಅಂತ ಹೇಳ್ಬೋದು? ಐ ಮೀನ್ ಯು ಆರ್ ವೆರಿ ಕಾನ್ಫಿಡೆಂಟ್, ಈ ಝೋನಲ್ಲಿ ನಾನು ತುಂಬ ಚೆನ್ನಾಗಿ ಹಾಡ್ತೀನಿ. ನನ್ನ ಫೇವ್ರೇಟ್ ಸಾಂಗ್ ಅದು ತೇರಿ ದೀವಾನಿ. ದಿವಾನಿ ಸೂಫಿಯಾನ್ ಸ್ಟೈಲಲ್ಲಿ ಇರುವಂಥದ್ದು. ಹೌದು. ಅದನ್ನು ಈಗಾಗಲೇ ವೀಕ್ಷಕರು ನೋಡಿ ಆಗಿದೆ. ಇನ್ನೊಂದು ಸ್ಟೈಲ್ ಯಾವುದಾದ್ರೂ ಬೇರೆ ಸಾಂಗನ್ನು ಹಾಡಿ.
होठों से चूले कभी बात लबों पे लिखी, तुझ में बाहों में भर के मेरे दिल में वो तर के, तुझ में बाहों में भर के मेरे दिल में वो तर के, प्यार मेरा तू पहचान, हाय जिया धड़क धड़क, जिया धड़क धड़क, जिया धड़क धड़क जाए, तुझे देख देख सुना, तुझे देख कर ही जगना, मैंने ये जिंदगानी संग तेरे बितानी, तुझ में बसी हो मेरे हाय जाए, जिया धड़क धड़क, जिया धड़क धड़क, जिया धड़क धड़क जाए. ರೆಡಿನಾ? ಆಲ್ ದಿ ಬೆಸ್ಟ್. ಹಾಡಿ. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು, ಮಿಡುಕಾಡುತ್ತಿರುವೆ ನಾನು. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು, ಮಿಡುಕಾಡುತ್ತಿರುವೆ ನಾನು. ಕಡಿಯಲೊಲ್ಲೆ ನೀ ಕರುಳ ಬಳ್ಳಿ, ಒಲವೂಡುತ್ತಿರುವ ತಾಯೇ, ಬಿಡದ ಭುವಿಯ ಮಾಯೇ. ಥ್ಯಾಂಕ್ ಯು ಸೋ ಮಚ್. ನಿತಿನ್ ಸರ್, ಮುಲ್ಕಿಂದ ಬಂದಿದ್ದೀರಲ್ಲ, ಯಾವ ಹಾಡು ಆಡ್ತಾ ಇದ್ದೀರಿ? ಹುಚ್ಚ ಫಿಲ್ಮಿಂದ ಉಸಿರೇ ಉಸಿರೇ. ಹುಚ್ಚ ಫಿಲ್ಮ್ದಲ್ಲ, ರಾಜೇಶ್ ಕೃಷ್ಣನ್ ಹಾಡಿರೋದು. ಓಕೆ, ಆಲ್ ದ ಬೆಸ್ಟ್. ಉಸಿರೇ ಉಸಿರೇ ಈ ಉಸಿರ ಕೊಲ್ಲಬೇಡ, ಪ್ರೀತಿ ಹೆಸರಲಿ ಹೃದಯ ಗೆಲ್ಲಬೇಡ. ಕಣ್ಣೀರಲೆ ಬೇಯುತ್ತಿದೆ ಮನಸ್ಸು, ನೋವಲ್ಲಿಯೇ ಕಾಯುತ್ತಿದೆ ಕನಸು. ಉಸಿರನೇ ಪ್ರೀತಿಸು, ನನ್ನುಸಿರನೇ ಜೀವಿಸು. ಬಾವುಂದೆ ಒಂದು ಸಾರಿ ನನ್ನ ಪ್ರೀತಿಸು. ಉಸಿರೇ ಉಸಿರೇ ಈ ಉಸಿರ ಕೊಲ್ಲಬೇಡ. ಪ್ರಕಾಶ್ ಅವ್ರು ಎಲ್ಲಿಂದ ಬರ್ತಾ ಇದ್ದೀರಿ? ಕಿನ್ನಿಗೋಡಿ. ಓಕೆ, ಶುರು ಮಾಡಿ. ನಮ್ಮೂರ ಯುವರಾಣಿ ಕಲ್ಯಾಣವಂತೆ, ವರನ್ಯಾರು ಗೊತ್ತೇನೆ ಓ ಕೋಗಿಲೆ. ಶುಭ ಕೋರಿ ಹಾಡೋಣ ಬಾ ಕೋಗಿಲೆ. ಒಳ್ಳೆ ದಿನಗಳಿಗೆಯ ಕೂಡಿಸಿ, ತೆಂಗು ಬಾಳೆ ಚಪ್ಪರವ ಹಾಕಿಸಿ. ಪ್ರಕಾಶ್, ಥ್ಯಾಂಕ್ ಯು ವೆರಿ ಮಚ್. ಯಾರು ಹಾಡಿರೋದು ಇದು ಒರಿಜಿನಲ್ ಸಾಂಗ್? ಎಸ್ ಬಾಸ್. ಅದೇ ಥರ ಹಾಡ್ತಾ ಇದ್ದೀರಿ ನೀವು. ವೆರಿ ಗುಡ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ರಚಿತ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಎಲ್ಲಿಂದ ಬರ್ತಾ ಇದ್ದೀರಾ? ಮಣಿಪಾಲಿಂದ ಬರ್ತೀನಿ. ಮಣಿಪಾಲ್. ರೆಡಿ ಇದ್ದೀರಾ ಸರ್? अभी मुझ में कहीं बाकी थोड़ी सी है जिंदगी, जगी धड़कन नहीं जाना जिंदा हूँ मैं तो अभी. कुछ ऐसी लगन इस लम्हे में है, ये लम्हा कहाँ था मेरा, अब है सामने इसे छू लो जरा, मर जाओ या जी लो जरा. खुशियाँ चूम लो या रो लो जरा, मर जाओ या जी लो जरा. ತುಂಬ ಚೆನ್ನಾಗಿದೆ ವಾಯ್ಸು. ಇನ್ನೂ ಸ್ವಲ್ಪ ಜಾಸ್ತಿಯಾಗಿ ಪ್ರಾಕ್ಟೀಸ್ ಮಾಡಿ, ಆದಷ್ಟು ವೆರೈಟೀಸ್ ಆಫ್ ಸಾಂಗ್ಸ್ನ ಜಾಸ್ತಿ ಕಲೆಕ್ಟ್ ಮಾಡಿಕೊಡಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. तेरे नाम पे मेरी जिंदगी लिख दी मेरे हमदम, हंसी का मैंने जीना जीना कैसे जीना, हंसी का मैंने जीना मेरे हमदम. ನಮ್ಮ ಸೂಪರ್ ಸಿಂಗರ್
ಇರ್ಷಾದ್ ನಮಸ್ತೆ. ನಮಸ್ತೆ ಸರ್. ಎಲ್ಲಿಂದ ಬರ್ತಾ ಇದ್ದೀರಿ? ಉಜ್ಜಿರೆ. ಯಾವ ಹಾಡು, ಕನ್ನಡ ಹಾಡ್ತೀರಾ ಹಿಂದಿ ಹಾಡ್ತೀರಾ? ಹಿಂದಿ ಆಡ್ತಾ ಇದೆ. ಓಕೆ, ಯಾವುದು? ರಬ್ನೆ ಬನಾದಿ ಜೋಡಿ. ರಬ್ನೆ ಬನಾದಿ ಜೋಡಿ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ರಬ್ನೆ ಬನಾದಿ जोड़ी है, तू ही तो जन्नत मेरी, तू ही मेरा जुम, तू ही तू मन्नत मेरी, तू ही रोका सुकून, तू ही अखियों की जन्नत, तू ही दिल की है दस्तक, और कुछ ना जानूं मैं, बस इतना ही जानूं, तुझ में रब दिखता है यारा मैं क्या करूं, तुझ में रब दिखता है यारा मैं क्या करूं, सजदे सर झुकता है यारा मैं क्या करूं, तुझ में रब दिखता है यारा मैं Okay, sure. क्या करूं. ಥ್ಯಾಂಕ್ ಯು. ಚೆನ್ನಾಗಿದೆ. ಥ್ಯಾಂಕ್ ಯು. ಓಕೆ, ಜೀವನ್ ಎಲ್ಲಿಂದ ಬರ್ತಾ ಇದ್ದೀರಿ? बैंगलोर ಮ್ಯಾಂಗ್ಳೂರಿಂದ. ಯಾವ್ದು ಹಾಡ್ತೀರಿ? बदलापुर से दहलीज पे मेरे दिल की जो रखे है तूने कदम, तेरे नाम पे मेरी जिंदगी लिख दी मेरे हमदम, हंसी का मैंने जीना जीना कैसे जीना. ಜೀವನ್, ಥ್ಯಾಂಕ್ ಯು ವೆರಿ ಮಚ್. ಹಲೋ ಕೀರ್ತನ್, ಎಲ್ಲಿಂದ ಬರ್ತಾ ಇದ್ದೀರಾ? ನಾನು ವಿಜಯ್ ಕಾಪಿಕಾಡಿಂದ. ಕಾಪಿ ಕಾರ್ಡ್. ವೆರಿ ನೈಸ್. ರೆಡಿನಾ ಸರ್ ನೀವು ಹಾಡಕ್ಕೆ? ಎಸ್. ಹಿಂದಿನ ಕನ್ನಡ ಹಾಡ್ತೀರಾ? ಹಿಂದಿ ಹಿಂದಿ. ಆಲ್ ದಿ ಬೆಸ್ಟ್. प्रीत की लत मोह ऐसी लागी, हो गई मैं मतवारी, भले भले जाऊं अपने पिया को, है मैं जाऊं वारी वारी, मोहे सुध बुध ना रही तन मन की, ये तो जागे दुनिया सारी, बेबस और लाचार फिरूं मैं, हारी मैं दिल हारी, हारी मैं दिल हारी, तेरे नाम से जी लूं, तेरे नाम से मर जाऊं. ಎಸ್ ಕೀರ್ತನ್, ತುಂಬ ಚೆನ್ನಾಗಿ ಹಾಡಿದಿರಿ. ಎಕ್ಸ್ಟ್ರಾರ್ಡಿನರಿ ಸಿಂಗಿಂಗ್. ನೋ ಡೌಟ್ಸ್, ಬಾಲಿವುಡ್ಡಲ್ಲಿ ಸೂಫಿ ಸಿಂಗರ್ಸ್ಗಳೆಲ್ಲ ಹೇಗೆಲ್ಲ ಹಾಡ್ತಾರೆ ಅದೇ ಥರ ಹಾಡಿದ್ರಿ. ವೆರಿ ನೈಸ್, ವೆಲ್ ಡನ್. ಬನ್ನಿ ಇಲ್ಲಿ. ಶುರುನಲ್ಲಿ ನಮ್ಮ ಸೂಪರ್ ಸಿಂಗರ್ ಮೆಡಲ್ ಹಾಕೊಂಡು ಬಂದವರು ಹುಡುಗಿರೇ ಜಾಸ್ತಿ, ಆದ್ಮೇಲೆ ಏಕ್ಸೆ ಬಡ್ಕರೆ ಕಮ್ ಕಿಸಿ ಸೆ ಕಮ್ ನಹಿ ಹಮ್ ಕ್ಯಾ ಕುಚ್ ಕಮ್ ಹೇ ಅಂತ ಹೇಳ್ತಾ ಹುಡುಗರೇ ಬರ್ತಾ ಇದ್ದಾರೆ ಕಂಟಿನ್ಯೂಸ್ ಆಗಿ. ಈಗ ಬಂದವರು ಕೀರ್ತನ್ ಅವರು. ಕಂಗ್ರ್ಯಾಚುಲೇಷನ್ಸ್, ವೆರಿ ವೆಲ್ ಸಂಗ್ ಆನ್ ದ ಸ್ಟೇಜ್. ಜಡ್ಜಸ್ ಟೋಟ್ಲಿ ಇಂಪ್ರೆಸ್ ಆಗಿ ಇಮಿಡಿಯೇಟ್ ಆಗಿ ಹಾಕಿಬಿಟ್ಟಿದ್ರು. ನಿಮಗೆ ಹೇಗೆ ಅನ್ನಿಸ್ತಾ ಇದೆ? ಡಿಡ್ ಯು ಎಕ್ಸ್ಪೆಕ್ಟ್ ದಿಸ್? ಎಕ್ಸ್ಪೆಕ್ಟ್ ಅಂತ ಹೇಳಿಕ್ಕಾಗೋದಿಲ್ಲ, ಕಾನ್ಫಿಡೆಂಟ್ ಇತ್ತು ಸಿಗ್ತದೆ ಅಂತ ಹೇಳಿ, ಬಿಕಾಸ್ ಆಫ್ ಮೈ ಪ್ರಾಕ್ಟೀಸ್. ಅಷ್ಟೊಂದು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ನೀವು? ಟ್ರೈನಿಂಗ್ ತಗೊಳ್ತಾ ಇದ್ದೀರಾ? ಹೌದು, ಹಿಂದೂಸ್ತಾನಿ ಕ್ಲಾಸಿಕಲ್ ಸಿಂಗಿಂಗ್ ಕಲಿಕೆ. ಹಿಂದೂಸ್ತಾನಿ ಕ್ಲಾಸಿಕಲ್ ಸಿಂಗಿಂಗ್ ಎಲ್ರದ್ದು ಒಂದು ಸ್ಟೈಲ್, ಅಪ್ಪನಕಾಯಿ ಸ್ಟೈಲೇ ನಮ್ದು ಫೋರ್ಟೆ ಅಂತ ಇರುತ್ತೆ, ಕಂಫರ್ಟ್ ಝೋನ್. ಸೊ ಯು ಥಿಂಕ್ ಹಿಂದೂಸ್ತಾನಿ ಕ್ಲಾಸಿಕಲ್ ಇಸ್ ಯುವರ್ ಸ್ಟೈಲ್ ಆರ್ ಎನಿಥಿಂಗ್ ಎಲ್ಸ್ ವಿಚ್ ಯು ಥಿಂಕ್ ಈ ಸ್ಟೈಲಲ್ಲಿ ಹಾಡಿದ್ರೆ ಐ ಆಮ್ ಲೈಕ್ ವೆರಿ ಗುಡ್? ನನ್ನ ಸ್ಟೈಲ್ ಅಂದರೆ ಒಂದು ಟೈಪ್ ಸೂಫಿ ಟೈಪ್. ಸೂಫಿಯಾನಾ? ಸೂಫಿ ಟೈಪ್ ಅಂತ ಟೈಪ್, ಹಿಂದೂಸ್ತಾನಿ ಕ್ಲಾಸಿಕಲ್ ಮಿಕ್ಸ್ ಆಗಿ ಅದು ನನ್ನ ಟೈಪ್. ಸೊ ಐ ಸಂಗ್ ದೇರ್, ಐ ಗಾಟ್ ದಟ್. ಸಮಥಿಂಗ್ ಎಲ್ಸ್ ಅದರ್ ದೆನ್ ದಟ್ ಟೈಪ್. ನಮ್ಮ ಟಿವಿ ವೀಕ್ಷಕರಿಗೆ ಸ್ವಲ್ಪ ಡಿಫ್ರೆಂಟ್ ಫ್ಲೇವರ್ ತೋರಿಸ್ಬೇಕಾದ್ರೆ ಯಾವ ಸಾಂಗ್ ಅನ್ನು ಹಾಡ್ತೀರಾ? दहलीज पे मेरे दिल की जो रखे तूने कदम, तेरे नाम पे मेरी जिंदगी लिख दी मेरे हमदम, हंसी का मैंने जीना जीना कैसे जीना, हंसी का मैंने जीना मेरे हमदम, नासी का कभी जीना जीना कैसे जीना, हंसी का मैंने जीना मेरे हमदम.
ಥ್ಯಾಂಕ್ ಯು. ವೆರಿ ನೈಸ್, ಬ್ಯೂಟಿಫುಲ್. ಒರಿಜಿನಲ್ ಸಾಂಗಲ್ಲಿ ಸ್ವಲ್ಪ ನಿಮ್ಮದೇ ಆದಂಥ ಒಂದು ವೇರಿಯೇಷನ್ಸ್ ಮಾಡಿದ್ದು, ಅದು ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಎಲ್ಲರೂ ಕಾಪಿ ಮಾಡ್ಲಿಕ್ಕೆ ನೋಡ್ತಾರೆ, ನಿಮ್ಮದಾದಂಥ ಶೈಲಿಯನ್ನು ಅಳವಡಿಸಿದರೆ ಯು ಕ್ಯಾನ್ ಗೋ ಲಾಂಗ್ ವೇ ಅಹೆಡ್. ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಕೀರ್ತಿ. ಯಸ್. ಜೀವವೀಣೆ ನೀಡು ಮಿಡಿತದ ಸಂಗೀತ, ಭಾವಗೀತಿ ಬಾಳಿ ನಲುಮೆಯ ಸಂಗೀತ. ಇಂದು ಮಿಲನದ ಸಂತೋಷ, ಸುಖ ಸಂತೋಷ, ಶುಭ ಸಂದೇಶ, ಸಂದೇಶ ಸಂದೇಶವು. ಜೀವವೀಣೆ ನೀಡು ಮಿಡಿತದ ಸಂಗೀತ, ಭಾವಗೀತೆ ಬಾಳಿ ನೊಲುಮೆಯ ಸಂಕೇತ. ಮಿಡಿಯುವ ಮನಗಳು ಎರಡು, ಮಿಡಿತದ ರಾಗವು ಒಂದೇ. ಮಿಂಚುವ ಕಣ್ಣಂಚಿನ ಸಂಚು ಇಂದು ಒಂದೇ. ಲಲಲಾ ತಪ್ಪಿಸುವ ಹೃದಯಗಳೆರಡು, ತಾಪದ ವೇಗವು ಒಂದೇ. ರಚಿಸುವ. ಓಕೆ ಕರುಣಾಕರ್, ಚೆನ್ನಾಗಿತ್ತು. ಥ್ಯಾಂಕ್ ಯು. ನಿಮ್ಮ ಫಿಮೇಲ್ಗಿಂತ ಮೇಲ್ ವಾಯ್ಸ್ ನಿಮ್ಗೆ ಚೆನ್ನಾಗಿ ಬರ್ತಾ ಇದೆ. ಥ್ಯಾಂಕ್ ಯು. ನಮಸ್ತೆ. ಮಾಧವ್ ಜೋಗಿ. ಓಕೆ, ಹಾಡೀಗ. ಪುಟ್ಟ ಪುಟ್ಟ ಕೈ ಪುಟ್ಟ ಪುಟ್ಟ ಬಾಯಿ, ನನ್ನ ಪುಟ್ಟ ಕೈ ನನ್ನ ಪುಟ್ಟ ಬಾಯಿ, ಪುಟ್ಟ ಪುಟ್ಟ ಕಣ್ ಪುಟ್ಟ ಪುಟ್ಟ ಕಾಲ್, ನನ್ನ ಪುಟ್ಟ ಕಣ್ ನನ್ನ ಪುಟ್ಟ ಕಾಲ್. ಅಂಗೈಲಿದೆ ಆನಂದದ ಈ ಸೋಜಿಗ, ನನ್ನ ಭೂಮಿ ನನ್ನ ಪ್ರೀತಿ ನನ್ನ ಬಾಳು ಬಹಳ ತುಂಬ. ನಾನು ನನ್ನ ಕನಸು. ಎಸ್ ಎಸ್ ಮಾಧವ್, ಥ್ಯಾಂಕ್ ಯು ವೆರಿ ಮಚ್. ಅದು ಯಾಕೆ ಕೆಳಗಡೆ ನೋಡ್ಕೊಂಡು ಹಾಡ್ತಾ ಇರ್ತೀರಿ? ಪುಟ್ಟ ಪುಟ್ಟ ಕಾಲುಗಳಂತ ಕಾಲ್ಗಳು ನೋಡ್ತಾ ಇರ್ತೀರಾ? ಮೇಲ್ಗಡೆ ನೋಡ್ಬೇಕು. ನೋಡಿ, ಅಲ್ಲಿ ಕ್ಯಾಮ್ರಾ ಇದೆ ಅಲ್ವಾ, ಕ್ಯಾಮ್ರಾನಲ್ಲಿ ಚೆನ್ನಾಗಿ ಕಾಣಬೇಕಲ್ಲ ನೀವು. ಹೌದಾ? ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್. ಯಾ. ವಯಸ್ಸಿನಲ್ಲಿ ನಾನು ಅವಳಿಗೆ ಆಂಟಿ ಆದ್ರೂ ಮೆಂಟಾಲಿಟಿಲಿ ನಾನು ಅವಳು ಫ್ರೆಂಡ್ಸ್ ಅಂತಾನೆ ಹೇಳ್ಬೋದು. ಅವಳಂತ ವೈಷ್ಣವಿ ಅಂತ ಒಂದು ವಿದ್ಯಾರ್ಥಿಗೆ ಪಾಠ ಮಾಡೋದು ನನ್ನ ಸೌಭಾಗ್ಯ ಅಂತ ಅನ್ಕೋತೀನಿ ನಾನು. ಇಷ್ಟೆಲ್ಲ ನಾನು ಏನು ಸಾಧನೆ ಮಾಡಿದೆ, ಇಟ್ಸ್ ನಥಿಂಗ್. ನಂಗೆ ಇನ್ನೂ ಮುಂದೆ ಬರಬೇಕು ಆ್ಯಂಡ್ ದೇರ್ಸ್ ಅ ಲಾಂಗ್ ಜರ್ನಿ ಟು ಗೋ. ಬೆಳೆಯುವ ಸಿರಿ ಮೊಳಕೆಯಲ್ಲೇ, ಈ ಗಾದೆ ಮಾತಿಗೂ ಈ ಅರಳುವ ಪ್ರತಿಭೆಗೂ ಹತ್ತಿರದ ಸಂಬಂಧ. ಸರಸ್ವತಿ ಸಂಗೀತ ಪ್ರಿಯೆ. ಈ ಸಂಗೀತ ಪ್ರಿಯಳಾದ ಸರಸ್ವತಿಯ ಅನುಗ್ರಹ ಪಡೆದ ಈಕೆ ನೆಲೆಯೂರಿರುವ ಬೀಡು ಮಣಿಪಾಲ. ಈಕೆಯ ನಾಮಧೇಯ ವೈಷ್ಣವಿ. ಅವಳು ನಾವು ಎತ್ತಾಡಿಸಿದ ಕೂಸು ವೈಷ್ಣವಿ. ಅವರ ತಂದೆ ತಾಯಿ ಎಲ್ಲ ನಮಗೆ ಭಾಳ ವರ್ಷದ ಪರಿಚಯ. ವೈಷ್ಣವಿ ಬಗ್ಗೆ ನಂದೊಂದು ಡಿಫ್ರೆಂಟ್ ರಿಲೇಷನ್ ಅಂತಲೇ ಹೇಳಬೇಕು. ಅಂದರೆ ವಯಸ್ಸಿನಲ್ಲಿ ನಾನು ಅವಳಿಗೆ ಆಂಟಿ ಆದ್ರೂ ಮೆಂಟಾಲಿಟಿಲಿ ನಾನು ಅವಳು ಫ್ರೆಂಡ್ಸ್ ಅಂತಲೇ ಹೇಳ್ಬೋದು. ಏಕೆಂದರೆ ಅವಳ ಜೊತೆ ನಾನು ಎಲ್ಲ ಥರ ಆಟ ಆಡಿದ್ದೀನಿ, ಮತ್ತು ಅವಳ ಜೊತೆ ಹಾಡು ಹಾಡಿದ್ದೀನಿ, ಅವಳ ಜೊತೆ ಡ್ಯಾನ್ಸ್ ಮಾಡಿದ್ದೀನಿ, ಡ್ಯಾನ್ಸ್ ಕಲಿಸಿದ್ದೀನಿ. ಒಂದು ಸಣ್ಣ ಹುಡುಗಿಯ ಒಂದು ಸಣ್ಣ ಆಸಕ್ತಿ, ಪೇರೆಂಟ್ಸ್ ಪ್ರೋತ್ಸಾಹ ಇದ್ದರೆ ಎಷ್ಟು ದೊಡ್ಡದಾಗಿ ಬೆಳಿಬೋದು ಅನ್ನೋದಕ್ಕೆ
ನಮ್ಮ ವೈಷ್ಣವಿನೇ ಸಾಕ್ಷಿ. ಅಮ್ಮ ಅಪ್ಪ ಅನ್ನೋ ವಯಸ್ಸಿನಲ್ಲಿ ಅವಳ ಭಾಷೆಯಲ್ಲಿಯೇ ಹಾಡ್ಲಿಕ್ಕೆ ಶುರು ಮಾಡಿದ್ದು. ಕಿರಿಯ ಪ್ರಾಯದಲ್ಲಿಯೇ ಸಂಗೀತದತ್ತ ಒಲವು. ಮೊದಲ ಹಾಡು ವೇದಿಕೆಯಲ್ಲಿ ಹಾಡಿದ್ದು ತನ್ನ 7ನೇ ವಯಸ್ಸಿನಲ್ಲೇ. 8 ವರ್ಷದ ಸಂಗೀತದ ಕಲಿಕೆಯ ಅನುಭವ ಸದ್ಯಕ್ಕೆ. ಸಂಗೀತ ಕ್ಷೇತ್ರದಲ್ಲಿ ಕ್ಷಿಪ್ರವಾಗಿ ಅರಳುತ್ತಿರುವ ಪ್ರತಿಭೆ ಈಕೆ. ವೈಷ್ಣವಿಗೆ ಸಣ್ಣದ್ರಿಂದಲೂ ಅವಳಿಗೆ 3 ವರ್ಷದ ಸಣ್ಣ ಮಗಳಿಂದ ಕೂಡ ಹಾಗೆ ಅವಳಿಗೆ ಹಾಡು ಕೇಳಿನೇ ಮಲಗೋದು. ನನ್ನ ಹಾಡು ಕೇಳ್ತಾಳೆ, ಇದರ ಅವಳಪ್ಪ ಯಾವುದಾದ್ರೂ ಮಲಗೋ ಮುಂಚೆ ಅವಳಿಗೆ ಸಣ್ಣದ್ರಿಂದ ಸಹ ಹಾಡು ಕೇಳಿಯೇ ಅಭ್ಯಾಸ. ಹಾಡು ಕೇಳಿದ್ರೆ ಅವಳು ಯಾವತ್ತೂ ಮಲಗ್ತಿರ್ಲಿಲ್ಲ. ಸೊ ಒಂದು 2 ಇಯರ್ಸ್ ಇರುವಾಗಲೇ ಅಂದರೆ ಅವಳ ಭಾಷೆಯಲ್ಲೇ ಅವಳು ಹಾಡ್ತಾಯಿದ್ಲು. ಸೊ ಆಗ ನಮಗೆ ಎಣಿಸಿತ್ತು ಇವಳು ಸಂಗೀತದಲ್ಲಿ ಮುಂದೆ ಬರ್ಬೋದು ಅಂತ. 3 ವರ್ಷ ಆಗೋಗಂತೂ ಬಿಡಿ ತುಂಬ ಹಾಡ್ತಾ ಇದ್ಲು ಅವಳು. ಒಂದೊಂದು ಚರಣ, ಒಂದೊಂದು ಪಲ್ಲವಿ ಅವಳದೇ ಭಾಷೆಯಲ್ಲಿ ಕೆಲವು ವರ್ಡ್ಸ್ ಎಲ್ಲ ಆಚೀಚೆ ಮಾಡಿ ಹಾಡ್ತಾಯಿದ್ಲು. ಸೊ ಅದನ್ನು ನೋಡಿ ನಾವೇ 5 ವರ್ಷಕ್ಕೆ ಅವಳನ್ನು ಕರ್ನಾಟಕ ಸಂಗೀತಕ್ಕೆ ನಾವು ಹಾಡಿದ್ವಿ. ಇವಳ ಆಸೆಗೆ ನೀರೆರೆದು ಪೋಷಿಸಿದ್ದು ಸಂಗೀತ ಗುರುಗಳಾಗಿರುವ ಶ್ರೀಮತಿ ಉಮಾಶಂಕರ್, ಅನ್ನಪೂರ್ಣರಾವ್ ಮತ್ತು ಆಶಾ ತಿಮ್ಮಪ್ಪ. ಈಗಾಗಲೇ ಕರ್ನಾಟಿಕ್ ಜೂನಿಯರ್ ಮುಗಿಸಿದ್ದು ಕರ್ನಾಟಿಕ್ ಮತ್ತು ಹಿಂದೂಸ್ತಾನಿ ಸಂಗೀತದಲ್ಲಿ ಸೀನಿಯರ್ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಾಳೆ. ಅವಳಿಗೆ ಒಂದು ಸಂಗೀತ ಗಾಯನದಲ್ಲಿ ಇದ್ದ ಆಸಕ್ತಿಗೆ ಅವಳ ಅಪ್ಪ ಅಮ್ಮ ರವಿ ಮತ್ತು ಗೀತಾ ಎಷ್ಟು ಒಳ್ಳೆ ಪ್ರೋತ್ಸಾಹ ನೀಡಿದ್ದಾರೆ ಅಂದರೆ ಇವತ್ತು ಅವಳು ಈ ಥರ ದೊಡ್ಡ ದೊಡ್ಡ ಸ್ಟೇಜಲ್ಲೆಲ್ಲ ಕಾರ್ಯಕ್ರಮ ಕೊಡ್ತಾ ಇದ್ದಾಳೆ. ಒಂದು ವಿಷಯ ನಾನು ವೈಷ್ಣವಿ ಬಗ್ಗೆ ಹೇಳೋದೇನೆಂದರೆ, ನನಗೆ ತುಂಬ ಆಶ್ಚರ್ಯ ಆಗೋ ಸಂಗತಿ ಕೂಡ ಹೌದಿದು. ಅವಳು ಸಣ್ಣವಳಿದ್ದಾಗ ತುಂಬ ನಾಚಿಕೆ ಸ್ವಭಾವದ ಹುಡುಗಿ ನಮ್ಮ ವೈಷ್ಣವಿ. ಅಂಥ ಒಂದು ಶೈನೆಸ್ ಇರೋ ಹುಡುಗಿ ಇವತ್ತು ಇಂಥ ದೊಡ್ಡ ಸ್ಟೇಜ್ನಲ್ಲಿ ಇಷ್ಟು 100,000 ಜನ ಆಡಿಯನ್ಸ್ ಮುಂದೆ ಈ ಥರ ಹಾಡ್ತಾಳೆ. ಮತ್ತು ನಮ್ಮ ಸ್ಯಾಂಡ್ಲ್ವುಡ್, ಬಾಲಿವುಡ್ ಸ್ಟಾರ್ಸ್ ಜೊತೆ ಎಲ್ಲ ಸ್ಟೇಜ್ ಶೇರ್ ಮಾಡ್ತಾಳೆ. ಅಂದರೆ ನಮಗೊಂದು ತುಂಬ ಹೆಮ್ಮೆ ವಿಷಯ ಹೇಗೋ ಅದೇ ಥರ ಆಶ್ಚರ್ಯದ ಸಂಗತಿ ಕೂಡ ಹೌದು ಅಂತ ಅನಿಸುತ್ತೆ. ಸುಮಾರು 100 ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ಜೊತೆಗೆ ಸ್ಯಾಂಡಲ್ವುಡ್ನ ದಿಗ್ಗಜರುಗಳ ಜೊತೆ ಹಾಡಿದಂತಹ ಅನುಭವ ಈಕೆಗಿದೆ. ಸೊ ಅವಳು 1ನೇ ಕ್ಲಾಸ್ನಲ್ಲಿರುವಾಗ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಲಿಟರಾಕಲ್ಲಿ ಮಿತುವಾ ಹಿಂದೆ ಹಾಡಿದ್ಲು. ಸೊ ಅದಕ್ಕೆ ಅವಳಿಗೆ ಫಸ್ಟ್ ಪ್ರೈಸ್ ಸಿಕ್ಕಿತ್ತು. ಸೊ ಅಲ್ಲಿಂದ ಅವಳ ಸಂಗೀತದ ಜರ್ನಿ ಸ್ಟಾರ್ಟ್. ಅಪ್ಪ ಅಮ್ಮನಿಗೆ ನಾನು ಒಂದು ಪ್ಲೇಬ್ಯಾಕ್ ಸಿಂಗರ್ ಆಗಬೇಕಂತ ಒಂದು ತುಂಬ ಆಸೆ ಇದೆ. ಸೊ ಅವರೇ ನನ್ನನ್ನು ಕಾಂಪಿಟೇಷನ್ಗೆ ಕರ್ಕೊಂಡೋಗಿ ಎಲ್ಲ ಹಾಡಿಸಿದ್ರು. ಆ್ಯಂಡ್ ಇದರಿಂದ ನಂಗೆ ತುಂಬ ಎಕ್ಸ್ಪೀರಿಯೆನ್ಸ್ ಆಯಿತು. ಒಂದೆಲ್ಲ ಎಕ್ಸ್ಪೀರಿಯೆನ್ಸ್ ತುಂಬ ನನಗೆ ಎನ್ಕರೇಜ್ ಮಾಡ್ತು ಟು ಲರ್ನ್ ಮೋರ್ ಥಿಂಗ್ಸ್. ಭಾವಲೋಕದ ರಾಯಭಾರಿ ಹೇಗೆ ನಿನ್ನನು ನೋಡದಾದೆನು. ಯುವರ್ ಸಿಂಗಿಂಗ್ ವಾಸ್ ಪರ್ಫೆಕ್ಟ್, ಯುವರ್ ರೆಂಡರಿಂಗ್ ವಾಸ್ ಪರ್ಫೆಕ್ಟ್, ಯುವರ್ ಲಿರಿಕ್ಸ್ ಪ್ರತಿಯೊಂದು ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಇನ್ನೊಂದು ಸ್ವಲ್ಪ ಭಾವ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಇಟ್ಸ್ ಅ ಬ್ಯೂಟಿಫುಲ್ ಸಾಂಗ್. ಆ ಒಂದು ಹಾಡಿನ ಒಂದು ಬ್ಯೂಟಿ ಏನಿದೆ ಅದನ್ನ ಬಹಳ ಸುಂದರವಾಗಿ ಇಲ್ಲಿಟ್ಟೆ ಅಂತ ನನಗನ್ನಿಸ್ತು. ಸೊ ಎಕ್ಸ್ಟ್ರಾರ್ಡಿನರಿ ಸಿಂಗಿಂಗ್, ಬಹಳ ಚೆನ್ನಾಗಿತ್ತು, ಬಹಳ ಚೆನ್ನಾಗಿತ್ತು. ಕಾಡದೆ ಹೋದರು ಎಲ್ಲ ಮಾತನ್ನು ನಾನು ಎಲ್ಲವಾಲಿಸೋ ನಲ್ಲ ನೀನಲ್ಲವೇನು. ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್. ನೀನು ಎವ್ರಿ ಪರ್ಫಾರ್ಮೆನ್ಸಲ್ಲಿ ತುಂಬ ಇಂಪ್ರೂವ್ ಆಗ್ತಾ ಇದೆಯಾ ಆ್ಯಂಡ್ ಯು ಹ್ಯಾವ್ ಅ ಲಾಟ್ ಆಫ್ ಪೊಟೆನ್ಷಿಯಲ್. ಸಿಂಗಿಂಗ್ ವೈಸ್ ಟೆಕ್ನಿಕಲಿ ಯು ವೆರಿ ಗುಡ್ ಟುಡೇ. ಸಂಕೋಚದ ಸ್ವಭಾವದ ಈಕೆ ಅಪ್ಪನ ಮುದ್ದಿನ ಮಗಳು. ಇವಳ ಇಬ್ಬರು ಬೆಸ್ಟ್ ಫ್ರೆಂಡ್ಗಳಲ್ಲಿ ಒಬ್ಬಳು ಗಿರಿಜಾ, ಇನ್ನೊಂದು ಐಪಾಡ್. ಎಲ್ಲ ಸೆಲೆಬ್ರಿಟೀಸ್ಗೆ ರಾಶಿಗಟ್ಟಲೆ ಫ್ಯಾನ್ಸ್ ಇರ್ತಾರೆ. ಲೈಕ್ ಇನ್ ಕ್ರಿಕೆಟ್ ಸಚಿನ್ ತೆಂಡೂಲ್ಕರ್ ಅವರಿಗೆ, ಇನ್ನು ಮತ್ತು ಮೂವೀಸಲ್ಲಿ ಅಕ್ಷಯ್ ಕುಮಾರ್, ಸಲ್ಮಾನ್ ಖಾನ್, ಶಾರುಖ್ ಖಾನ್ ರಾಶಿ ಇದ್ದಾರೆ. ಆದರೆ ಐ ಆಮ್ ವೆರಿ ಲಕ್ಕಿ ಬಿಕಾಸ್ ನನ್ನ ಫ್ಯಾನೇ ನನ್ನ ಬೆಸ್ಟ್ ಫ್ರೆಂಡ್ ಆಗಿದ್ದಾಳೆ. ನನಗೆ ನೋ ವರೀಸ್, ಯಾವಾಗ ಬೇಕಾದ್ರೆ ಅವಳ ಹತ್ರ ಹೋಗಿ ಹಾಡು ಕೇಳಿ ಬರ್ಬೋದು.
ಇಲ್ಲದ್ರೆ ಬೇರೆಯವರಿಗೆ ಹೇಗೋ ಪ್ರೋಗ್ರಾಮಿಗೆ ಹೋಗಬೇಕಲ್ಲ, ನಾನು ಸೀದಾ ಅವಳ ಮನೆಗೆ ಹೋಗಿ ಕೇಳಿ ಬರ್ಬೋದು. ಮತ್ತು ನಾವು ಸಣ್ಣದಿರುವಾಗ ನಾವು ಜಸ್ಟ್ ಎನಿಮೀಸ್ ಕಮ್ ಫ್ರೆಂಡ್ಸ್. ಬ್ಯಾಡ್ಮಿಂಟನ್ ಆಡೋದ್ರ ಡೈಲಿ ಈವ್ನಿಂಗ್ ಬ್ಯಾಡ್ಮಿಂಟನ್ ಆಡೋದು ನಮ್ಮದೊಂದು ರೂಟೀನ್. ಸೊ ಬ್ಯಾಡ್ಮಿಂಟನ್ ಆಡುವಾಗ ಒಂದಿನ ಅವಳು ವಿನ್ ಆಗೋದು, ಒಂದಿನ ನಾನು ವಿನ್ ಆಗೋದು, ಮತ್ತು ಅದರಲ್ಲಿ ಟೈ ಆಗಿ ಸ್ವಲ್ಪ ಫೈಟಿಂಗ್ ಆಗಿ, ಮತ್ತು ಫೈನಲಿ ಹತ್ತು ಮತ್ತು ಸರಿಯಾಗಿ. ಮತ್ತು ನಾವು ಬ್ಯಾಡ್ಮಿಂಟನ್ ಆಡುವಾಗ ನಮ್ಮ ಮನೆ ಇದಿತ್ತು ಕಾಂಪೌಂಡ್, ಆ ಕಾಂಪೌಂಡ್ ಹತ್ರ ಆಚೆ ಶಟ್ಲ್ ಹೋದಾಗ ಫೈಟಿಂಗ್ ಶುರು ಆಗ್ತಿತ್ತು. ಮತ್ತು ನಮ್ಮ ಅಪ್ಪ ಅಮ್ಮ ಬಂದು ನಮ್ಮನ್ನು ಸರಿ ಮಾಡಬೇಕು, ಇಲ್ಲದ್ರೆ ನಾವು ಹೊಡ್ಕೊಂಡು ಅಲ್ಲ ಆಗೇನು ಜಗಳ ಅಂತ ಅಲ್ಲ, ಬಟ್ ವೈಷ್ಣವಿದು ಪ್ರೋಗ್ರಾಮ್ಸ್ ಟಿ ವಿಯಲ್ಲಿ ಬಂದಾಗಂತೂ ನಮಗೆ ಖುಷಿ. ನನ್ನ ಇದ್ದ ಎಲ್ಲ ಫ್ರೆಂಡ್ಸಿಗೆ ಹೋಗಿ ಹೇಳುತ್ತೆ, ನನ್ನ ನೇಬರ್ ಟಿ ವಿಯಲ್ಲಿ ಬಂದಿಯಾಳೆ ಅಂತ. ಅಲ್ಲ ಇವಳು ನಾನು ಎಲ್ಲ ಪ್ರೋಗ್ರಾಮ್ಸ್ ಮಿಸ್ ಮಾಡದೇ ಇರೋಳು ಇವಳು ಒಬ್ಬಳೆ ನಿಜವಾದ ಫ್ರೆಂಡ್. ನಾನು ಎಲ್ಲ ಪ್ರೋಗ್ರಾಮ್ ಇವಳು ಮತ್ತು ಅಂಕಲ್ ಆಂಟಿ ಇವಳು ಅಪ್ಪ ಅಮ್ಮ ಎಲ್ಲ ಪ್ರೋಗ್ರಾಮ್ ಬಂದು ನಂಗೆ ತುಂಬ ಸಪೋರ್ಟ್ ಮಾಡ್ತಾರೆ. ನಮಗೆ ಇವಳ ಪ್ರೋಗ್ರಾಮಿಗೆ ಹೋಗೋದಂದ್ರೆ ಖುಷಿ, ಯಾಕಂದರೆ ನಮ್ಮ ನೇಬರ್ ಹಾಗೆ ಇವಳು ಇರ್ತಾಳೆ. ಮತ್ತು ಇವಳು ಒಂದು ಚೂರು ಚೇಂಜ್ ಇಲ್ಲ, ಆಗದಿಂದ ಈಗದವರೆಗೆ ಸೇಮ್. ಸಂಗೀತ ಕ್ಷೇತ್ರದಲ್ಲಿ ಬೆಳೆಯುತ್ತಿರುವ ಪ್ರತಿಭೆ, ಅಚೀವ್ಮೆಂಟ್ಗಳನ್ನ ಹೇಳಲಿಕ್ಕೆ ಹೋದ್ರೆ ಕೋಪ ಮಾಡಿಕೊಳ್ಳೋ ಹುಡುಗಿ, ಅಪ್ಪ ಅಮ್ಮನ ಮುದ್ದಿನ ಮಗಳು, ಗುರುಗಳ ಅಪ್ಪಟ ಶಿಷ್ಯೆ, ಇಂಡಿಯನ್ ಐಡಲ್ನಲ್ಲಿ ಟಾಪ್ 45 ತನಕ ಆಯ್ಕೆ ಆಗಿ ಅಲ್ಲೂ ಕೂಡ ಕರಾವಳಿಯ ಹೆಸರನ್ನ ಎತ್ತಿ ಹಿಡಿದವಳು ಇದೇ ವೈಷ್ಣವಿ. ನಾನು ಚಿಕ್ಕಂದಿನಿಂದ ನೋಡ್ತಾ ಬೆಳೆತಿರೋ ಮಗು. ಅದು ತುಂಬ ಚೆನ್ನಾಗಿ ಹಾಡ್ತಿದ್ಲು. ಚಿಕ್ಕ ಮಗು ಇದ್ದಾಗ ಸಹ ಅವಳು ನಾನು ಹಾಡು ಕೇಳಿದ್ದೆ ಅವಳದ್ದು. ನಾನು ತುಂಬ ಮೆಲೋಡಿಯಸ್ ಆಗಿ ಹಾಡ್ತಾ ಇದ್ಲು. ಅದಕ್ಕೆ ಗೀತಾ ಮತ್ತು ರವಿ ನನಗೆ ತುಂಬ ಫ್ರೆಂಡ್ಸ್ ಅವರಿಬ್ಬರು. ಅವ್ರ ಹತ್ರ ನಾನು ಮೊದಲೇ ಹೇಳಿದೆ, ಈ ಮಗು ತುಂಬ ಚೆಂದ, ನಾಳೆ ಒಳ್ಳೆಯದೊಂದು ಕಲಾವಿದ ಆಗ್ತಾಳೆ ಅಂತ. ಸೊ ಈಗ 4-5 ತಿಂಗಳಿಂದ ವೈಷ್ಣವಿ ನನ್ನ ಹತ್ರ ಪಾಠಕ್ಕೆ ಬರ್ತಾ ಇದ್ದಾಳೆ. ಸೀನಿಯರ್ ಪಾಠವನ್ನು ನನ್ನ ಹತ್ರ ಅಭ್ಯಾಸ ಮಾಡ್ತಾ ಇದ್ದಾಳೆ. ತುಂಬ ಹೇಳಿದ ಸಮಯಕ್ಕೆ ಕರೆಕ್ಟಾಗಿ ಕ್ಲಾಸಿಗೆ ಬರೋದು, ಆಕಾರಗಳನ್ನು ಒಳ್ಳೆ ಪ್ರಾಕ್ಟೀಸ್ ಮಾಡ್ತಾಳೆ, ಹೇಳಿದ ಪಾಠವನ್ನು ಕರೆಕ್ಟಾಗಿ ಶ್ರದ್ಧೆಯಿಂದ ಕಲಿತಾಳೆ. ಹಾಗಾಗಿ ಅವಳೊಂದು ಒಳ್ಳೆ ಕಲಾವಿದೆ ಆಗ್ತಾಳೆ. ಮತ್ತು ಅವಳಂಥ ವೈಷ್ಣವಿ ಅಂತ ಒಂದು ವಿದ್ಯಾರ್ಥಿಗೆ ಪಾಠ ಮಾಡೋದು ನನ್ನ ಸೌಭಾಗ್ಯ ಅಂತ ಅನ್ಕೋತೀನಿ ನಾನು. ನಮಗೆ ಹೆಚ್ಚಿನ ಖುಷಿ ಕೊಟ್ಟದಂದರೆ ಅವಳದೊಂದು ಸಾಧನೆ ಮೈಲಿಗಲ್ಲು ಅಂದರೆ 2013 ಉದಯ ಸಿಂಗ್ ನಾವು ಎಣಿಸಲೇ ಇಲ್ಲ. ಯಾಕಂದರೆ ಎಷ್ಟೋ 3,000-4,000 ಜನ ಮಕ್ಕಳು ಪಾರ್ಟಿಸಿಪೇಟ್ಮೆಂಟ್ ಮಾಡಿದರು. ಫೈನಲಿಗೆ ಟಾಪ್ 2 ಬಂದದ್ದು, ಫಸ್ಟ್ ರನ್ನರ್ ಅಪ್ ಆದದ್ದು ನಮಗೆ ತುಂಬ ಖುಷಿ ಆದದ್ದು. ಸೊ ಜೀವನದ ಒಂದು ಅತ್ಯಂತ ಸ್ಮರಣೀಯ ಅಂದರೆ ಅದು ಉದಯ ಸಿಂಗರ್ ವಿನ್ ಆದದಂತ ಹೇಳ್ಬೋದು. ಸೊ ವಿ ಆರ್ ವೆರಿ ಪ್ರೌಡ್ ಆಫ್ ಹರ್. ಫಸ್ಟ್ ಕ್ಲಾಸ್ ಆಗಿತ್ತಮ್ಮ, ವೆರಿ ಗುಡ್. ಯಾಕಂದರೆ ಸಿಂಪಲ್ ಆಗಿ ಆಡಿದೆ, ಆಮೇಲೆ ಫೇಸ್ಲಿ ಏನು ಎಕ್ಸ್ಪ್ರೆಷನ್ ಇಲ್ಲದೆ ಹೋದ್ರು ವಾಯ್ಸಲ್ಲಿ ಎಕ್ಸ್ಪ್ರೆಷನ್ ಇತ್ತು. ಭಾಳ ಸಿಂಪಲ್ ಆಗಿ ಬ್ಯೂಟಿಫುಲ್ ರೆಂಡಿಷನ್ ಮಾಡಿದ್ಯಾ. Very sweet voice. I really like your voice. Of course, ನಾನು ಯಾವತ್ತು ಹೇಳ್ದಂಗೆ she's got a very powerful voice. ಈಗ ಒಂದು ಹ್ಯಾಪಿ ನ್ಯೂಸ್ ಏನಂದರೆ ನಮ್ಮ ಊರಲ್ಲೇ ನಮ್ಮ ಸೂಪರ್ ಸಿಂಗರ್ ಅಂತ ಕಾಂಪಿಟಿಷನ್ ಬರ್ತಾ ಇದೆ. ಇದು ನನಗೆ ತುಂಬ ಖುಷಿ ಆಗ್ತಿದೆ, ಬಿಕಾಸ್ ನಮ್ಮ ಊರಲ್ಲೇ, ನನ್ನ ಊರಲ್ಲೇ ಈಗ ಕಾಂಪಿಟಿಷನ್ ಆಗ್ತಿದೆ. ಸೊ ನಂಗೊಂದು ಆಪರ್ಚುನಿಟಿ ಟು ಶೋ ಮೈ ಟ್ಯಾಲೆಂಟ್ ಆ್ಯಂಡ್ ನಂಗೆ ತುಂಬ ಖುಷಿ ಆಗ್ತಿದೆ ದಟ್ ಐ ಆಮ್ ಗೋಣ ಪಾರ್ಟಿಸಿಪೇಟ್ ಇನ್ ದ ಶೋ. ಅವಳ ಸಾಧನೆ ನಮಗೆ ತುಂಬ ಖುಷಿಯಾಗಿದೆ. ಹೀಗೆ ಅವಳ ಸಂಗೀತದ ಜರ್ನಿ ಮುಂದೆ ಸಾಗ್ತಾ ಉಂಟು. ಈಗ ಸದ್ಯಕ್ಕೀಗ ನಮ್ಮ ಟಿ ವಿಯವರು ಮಾಡ್ತಿರೋ ಸೂಪರ್ ಸಿಂಗಿಗೆ ಭಾಗವಹಿಸಿದ್ದಾಳೆ. ಅದೊಂದು ನಮಗೆ ಅತ್ಯಂತ ಸಂತಸದ ಕ್ಷಣ ಅಂತ ಹೇಳ್ಬೋದು ಜೀವನದ. ಅವಳಿಗೆ ಎಲ್ಲ ಥರದ ಯಶಸ್ಸು ಭಗವಂತ ಅವಳಿಗೆ ಕೊಡಲಿ ಅಂತ ನಾನು ಹಾರೈಸ್ತೇನೆ.
ನಾನು ಫಸ್ಟ್ ಸಿಂಗಿಂಗ್ ಸ್ಟಾರ್ಟ್ ಮಾಡಿದ್ದೆ ನನ್ನ ಅಪ್ಪ ಮತ್ತು ಅಮ್ಮನಿಂದ. ಅವರೇ ನಂಗೆ ಗೈಡ್ ಮಾಡಿದ್ದು, ಮತ್ತು ನನ್ನ ಫ್ರೆಂಡ್ಸ್, ನನ್ನ ಗುರುಗಳು, ನನ್ನ ಅಪ್ಪ ಅಮ್ಮ, ನನ್ನ ರಿಲೇಟಿವ್ಸ್ ಎಲ್ಲರೂ ತುಂಬ ಎನ್ಕರೇಜ್ ಮಾಡ್ತಾರೆ. ಸೊ ಇಷ್ಟೆಲ್ಲ ನಾನು ಏನು ಸಾಧನೆ ಮಾಡಿದೆ, ಇಟ್ಸ್ ನಥಿಂಗ್. ನಂಗೆ ಇನ್ನೂ ಮುಂದೆ ಬರಬೇಕು ಆ್ಯಂಡ್ ದೇರ್ಸ್ ಅ ಲಾಂಗ್ ಜರ್ನಿ ಟು ಗೋ. ನನಗೆ ತುಂಬ ಥ್ಯಾಂಕ್ಸ್ ಹೇಳ್ತೇನೆ ಎಲ್ಲರಿಗೂ, ನನ್ನ ಅಪ್ಪ ಅಮ್ಮ, ಫ್ರೆಂಡ್ಸ್, ಗುರುಗಳೆಲ್ಲರಿಗೆ ಟು ಸಪೋರ್ಟ್. 2013ರ ಉದಯ ಟಿವಿ ಓರಿಯೋ ಸಿಂಗರ್ನಲ್ಲಿ ರನ್ನರ್ ಅಪ್ ಆದವಳು. ನಿಂತ ನೀರಾಗಲು ಬಯಸದ ಅವಕಾಶಗಳನ್ನ ಸದುಪಯೋಗ ಪಡೆದುಕೊಳ್ಳುವ ಈಕೆಯ ಹುಮ್ಮಸ್ಸಿಗೆ ನಮ್ಮ ಸೂಪರ್ ಸಿಂಗರ್ ವೇದಿಕೆ ಸಾಕ್ಷಿಯಾಗಲಿದೆ. ಯಾವ ಹಾಡು ಹಾಡ್ತೀರಾ ಇವಾಗ? ಮೋಮೋಕೆ ಧಾಗೆ. ಹಾಡು ಮಾತ್ರ ಕ್ಲಿಯರ್ ಆಗಿ ಹಾಡಿ, ಇವಾಗ ಮಾತಾಡ್ದಾಗ ಹಾಡಬೇಡಿ. ಆಲ್ ದಿ ಬೆಸ್ಟ್. मोह मोह के धागे, मोह मोह के धागे, ये मोह मोह के धागे तेरी उंगलियों से जा उलझे, कोई टोह टोह ना लागे, किस तरह गिरहाए सुलझे, है रोम रोम एक तारा, है रोम रोम एक तारा जो बादलों में से गुजरे, ये मोह मोह के धागे तेरी उंगलियों से जा उलझे, कोई टोह टोह ना लागे, किस तरह गिरहाए सुलझे. ಓಕೆ ಓಕೆ ವೈಷ್ಣವಿ, ಯಾವ್ದಾದ್ರು ಒಂದು ಫಾಸ್ಟ್ ಸಾಂಗ್ 2 ಲೈನ್. ಇದು ಫಸ್ಟ್ ಕ್ಲಾಸ್ ಆಗಿ ಚೆನ್ನಾಗಿತ್ತು. थैंक यू. चली रे जुनू को लिए, कतरा कतरा लम्हों को पिए, पिंजरे से उड़ा दिल का शिकरा, खुद ही से मैंने इश्क किया रे, जिया जिया रे जिया रे जिया जिया रे जिया रे जिया जिया रे जिया रे जिया ओ जिया रे जिया रे जिया जिया रे जिया 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 रे जिया रे जिया ओ. ಎಸ್ 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 ಚೆನ್ನಾಗಿದೆ. ನಿಮ್ಗೆ ಏನಾದರೂ ಬೇಕಾದರೆ ಹೇಳಿ, ಮೆಡ್ಲ್ ಏನಾದರೂ ಬೇಕಾದರೆ ಹೇಳಿ. ಬನ್ನಿ ಬನ್ನಿ ಬನ್ನಿ. ಎಸ್ ಚೆನ್ನಾಗಿದೆ, ಗುಡ್. ವೈಷ್ಣವಿ, ಕಂಗ್ರ್ಯಾಚುಲೇಷನ್ಸ್. ಮಾತಾಡುವಾಗ ದಮ್ಮೆ ಇರಲಿಲ್ಲ, ಮತ್ತೆ ಫುಲ್ ಆನ್ ಜಬರ್ದಸ್ತ್ ಸಿಂಗಿಂಗ್. ಹೌ ಇಸ್ ದಟ್ ಪಾಸಿಬಲ್? ಅದು ಹಾಗೇನೆ, ಲೈಕ್ ವೆನ್ ಐ ಸ್ಟಾರ್ಟ್ ಸಿಂಗಿಂಗ್ ಐ ಗೆಟ್ ಇನ್ವಾಲ್ವ್ ಇನ್ ದ ಸಾಂಗ್ ಬಿಕಾಸ್ ಐ ಲೈಕ್ ದ ಸಾಂಗ್. And when you talk, you don't have any energy at all. No, not like that, but I was a little nervous. But then You got a little nervous. So once you started singing, that nervous zone was broken out. yeah, ಮ್ಯೂಸಿಕ್ ಮೇಕ್ಸ್ ಯು ಫೀಲ್ ಕಂಫರ್ಟಬಲ್ ಅಲ್ವಾ? ಸಾಂಗ್ ಹಾಡೋದಂದ್ರೆ ನೋ ಪ್ರಾಬ್ಲಮ್. ಮಾತಾಡೋದು ಬೇರೆ ಏನಾದರೂ ಆಗುವಾಗ ಸ್ವಲ್ಪ ಚಿಪ್ಪುಕ್ಕಾಗ್ತಾ ಇರ್ತದೆ. I take time. ನಿಮ್ಮ ಇಂಟ್ರೆಸ್ಟ್ ಯಾವ ಫೀಲ್ಡಲ್ಲಿ? ಕರ್ನಾಟಕ, ಬಾಲಿವುಡ್, ಅಂದರೆ ನೀವು ಎಲ್ಲ ಟೈಪ್ 2 ಸಾಂಗನ್ನು ಹಾಡಿದ್ದೀರಾ, ವಿಚ್ ಇಸ್ ಲೈಕ್ ಟು ಡೈವರ್ಸ್ ಫಾರ್ ಇಟ್ಸ್ ಸ್ಟೈಲ್. ವಿಚ್ ವುಡ್ ಯು ಲೈಕ್ ಆಸ್ ಯುವರ್ ಸ್ಟೈಲ್? Bollywood. Bollywood. No doubt. Someone who's like proudly saying, I like to sing Bollywood. Enta singers kuda namage beku. Other than singing, what's your hobbies, Vaishnavi? I like dancing, reading novels, watching TV. All the interesting hobbies in the world, you have it all together. Okay, Bollywood alli adi ಒಂದು ಸೂಪರ್ ಆದಂತ ಸಾಂಗ್ ನಮ್ಮ ಟಿವಿ ವೀಕ್ಷಕರಿಗೆ. Can you sing one song for us? Something which you've not sung on the stage? यही डूबे दिन मेरे, यही होते हैं सवेरे, यही मरना और जीना, यही मंदिर और मदीना, तेरी गलियां गलियां तेरी गलियां मुझको भावे, गलियां तेरी गलियां, तेरी गलियां गलियां तेरी गलियां यूं ही तड़पावे, गलियां तेरी गलियां.
Beautiful, Vaishnavi. I'm sure by the end of this Super Singer, I'm going to be a good singer, you know. Thank you so much and all the very best. Seeing for much more from you. Thanks. Yes. ಈ ಪ್ರಾಯದಲ್ಲಿ ಇಷ್ಟು ಅಚೀವ್ಮೆಂಟ್ಸ್, ಇಷ್ಟು ಕಾಂಪಿಟೇಷನ್ ವಿನ್ ಆಗೋದು ಸಿಂಗಿಂಗಲ್ಲಿ ತುಂಬ ಹೆಮ್ಮೆಯ ವಿಷಯ, ನಮಗೆ ಹೆಮ್ಮೆಯ ವಿಷಯ. ಬರೀ ಎಕ್ಸ್ಪೀರಿಯನ್ಸನ್ನು ಹುಡ್ಕೊಂಡು ಹೋಗ್ತಿದ್ದೀನಿ ಮತ್ತು ನನ್ನ ಹಾರ್ಡ್ ವರ್ಕಿಗೆ ಏನಾದರೂ ಪ್ರತಿಫಲ ಸಿಗ್ಬೋದು. ಹೋಪ್ ಫಾರ್ ದಿ ಬೆಸ್ಟ್.